ಹಾಯ್ ಫ್ರೆಂಡ್ಸ್, ತುಳುನಾಡ ಅಡುಗೆ ಮನೆಗೆ ಸ್ವಾಗತ. ನಾವಿವತ್ತು ಕೋಕಮ್ ಇಲ್ಲವೇ ಪುನರ್ಪುಳಿಯಿಂದ ಶಿರಪ್ ಹಾಗೂ ಜ್ಯೂಸ್ ಹೇಗೆ ಮಾಡುವುದಂತ ನೋಡೋಣ. ಕೋಕಮ್ ಹಣ್ಣನ್ನು ಸೇವಿಸುವುದರಿಂದ ಬಹಳಷ್ಟು ಆರೋಗ್ಯಕರವಾದ ಉಪಯೋಗಗಳಿವೆ. ಇದನ್ನು ಹಸಿಯಾಗಿ ಸಹ ಸೇವಿಸ್ಬೋದು, ಇಲ್ಲವೇ ಜ್ಯೂಸ್ ಮಾಡಿಕೊಂಡು ಸಹ ಸೇವಿಸ್ಬೋದು. ನಾನಿಲ್ಲಿ ಒಣಗಿಸಿದ ಪುನರ್ಪುಳಿ ಸಿಪ್ಪೆಯನ್ನು 4 ಗಂಟೆಗಳ ಕಾಲ ನೀರಲ್ಲಿ ನೆನೆಯಲಿಕ್ಕೆ ಇಟ್ಟಿದ್ದೆ. ಇದು ಚೆನ್ನಾಗಿ ನೆನೆದು ಒಳ್ಳೆ ಕಲರ್ ಬಂದಿದೆ. ಒಂದು ಲೋಟದಲ್ಲಿ ಸ್ವಲ್ಪ ಇದರ ನೀರನ್ನು ತೆಗೆದಿಡುವ. ಈಗ ನಾವು ಪುನರ್ಪುಳಿಯ ಶಿರಪ್ ಹೇಗೆ ಮಾಡುವುದಂತ ನೋಡುವ. ಒಂದು ಮಿಕ್ಸಿ ಜಾರಿಗೆ ನಾವು ನೆನೆಸಿಟ್ಟಂತಹ ಪುನರ್ಪುಳಿಯನ್ನು ಹಾಕಿಕೊಳ್ಳಬೇಕು. ನಂತರ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ಒಂದು ಪಾತ್ರೆಗೆ ನಾವು ರುಬ್ಬಿಟ್ಟುಕೊಂಡಿರುವಂತಹ ಪುನರ್ಪುಳಿಯ ರಸವನ್ನು ಹಾಕಿಕೊಂಡು ಸೋಸಿಕೊಳ್ಳಬೇಕು. ಪುನರ್ಪುಳಿ ಜ್ಯೂಸಿನ ಸೇವನೆಯಿಂದ ದೇಹವು ತಂಪಾಗುವುದಲ್ಲದೆ ನಮಗೆ ಎನರ್ಜಿಯನ್ನು ಕೊಡುತ್ತದೆ. ನಮ್ಮ ದೇಹದಲ್ಲಿ ಪಿತ್ತ ಹೆಚ್ಚಾಗಿದ್ದರೆ ಇದರ ಸೇವನೆಯಿಂದ ಕಡಿಮೆಯಾಗುತ್ತದೆ. ನಮ್ಮ ದೇಹದಲ್ಲಿರುವ ಕೊಬ್ಬಿನಂಶವನ್ನು ಕಡಿಮೆ ಮಾಡಲು ಕೂಡ ಇದು ತುಂಬ ಸಹಕರಿಸುತ್ತದೆ. ಬೇಸಿಗೆ ಕಾಲದಲ್ಲಿ ಪುನರ್ಪುಳಿ ಜ್ಯೂಸನ್ನು ಸೇವಿಸುವುದರಿಂದ ನಮ್ಮ ದೇಹದಲ್ಲಿ ಆಗುವ ನಿರ್ಜಲೀಕರಣವನ್ನು ತಡೆಗಟ್ಟಬಹುದು. ಈ ರೀತಿಯಾಗಿ ಪುನರ್ಪುಳಿಯ ರಸವನ್ನು ಎಲ್ಲವನ್ನು ಸೋಸಿಕೊಳ್ಳಬೇಕು. ನಂತರ ಅದಕ್ಕೆ 1 ರಿಂದ 1.5 ಕಪ್ನಷ್ಟು ಸಕ್ಕರೆಯನ್ನು ಹಾಕಿಕೊಳ್ಳಬೇಕು. ಹಾಗೆಯೇ ನಾನಿಲ್ಲಿ 1 ಸ್ಪೂನ್ನಷ್ಟು ಏಲಕ್ಕಿ ಪೌಡ್ರನ್ನು ಹಾಕ್ಕೊಂಡಿದ್ದೇನೆ. ಪುನರ್ಪುಳಿ ಶಿರಪ್ಪನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡುತ್ತಾರೆ. ಹಸಿ ಪುನರ್ಪುಳಿಯಿಂದ ಸಹ ಶಿರಪ್ಪನ್ನು ನಾವು ತಯಾರಿಸ್ಬೋದು. ಈ ರೀತಿಯಾಗಿ ಶಿರಪ್ ಮಾಡಿಟ್ಟುಕೊಂಡ್ರೆ ನಿಮಗೆ ಬೇಕಾದಾಗ ಜ್ಯೂಸ್ ಮಾಡಿಕೊಂಡು ಕುಡಿಬಹುದು. ಮನೆಗೆ ನೆಂಟರು ಬಂದರೆ ಅತಿ ಬೇಗನೆ ಜ್ಯೂಸ್ ಮಾಡಿ ಅವರಿಗೂ ಕೊಡ್ಬೋದು. ಸಕ್ಕರೆ, ಏಲಕ್ಕಿ ಪೌಡ್ರ್ ಎಲ್ಲ ಹಾಕಿಕೊಂಡು ಚೆನ್ನಾಗಿ ಕಲಸಿಕೊಂಡ ನಂತರ ಸ್ಟವ್ ಮೇಲೆ ಇಟ್ಟು ಸ್ವಲ್ಪ ದಪ್ಪಗಾಗುವವರೆಗೆ ಕುದಿಸಿಕೊಳ್ಳಬೇಕು. ಪುನರ್ಪುಳಿಯ ಸೇವನೆಯು ನಮ್ಮ ಹೃದಯಕ್ಕೂ ತುಂಬ ಒಳ್ಳೆಯದು. ಕೊಲೆಸ್ಟ್ರಾಲ್ ಮಟ್ಟವನ್ನು ಸಹ ಇದು ಕಂಟ್ರೋಲಲ್ಲಿ ಇಡುತ್ತದೆ. ಫ್ರೆಂಡ್ಸ್, ನನ್ನ ಈ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ನಾನು ಹಾಕುವ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಬರುತ್ತದೆ. ಹಾಗೆಯೇ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನು ಹಾಕಿಕೊಳ್ಳಬೇಕು. ಉಪ್ಪನ್ನು ಹಾಕಿಕೊಳ್ಳುವುದರಿಂದ ಜ್ಯೂಸ್ ತುಂಬಾ ಟೇಸ್ಟಿಯಾಗಿ ಬರುತ್ತದೆ. ಈಗ ಚೆನ್ನಾಗಿ ಕುದಿ ಬಂದಿದೆ. ಜ್ಯೂಸ್ ಸಹ ಸ್ವಲ್ಪ ದಪ್ಪಗಾಗ್ತಾ ಬಂತು. ಪುನರ್ಪುಳಿಯ ರಸ ದಪ್ಪಗಾದ ನಂತರ ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ಹೊತ್ತು ತಣಿಲಿಕ್ಕೆ ಬಿಡಬೇಕು. ಈಗ ನಾವು ಪುನರ್ಪುಳಿ ರಸದಿಂದ ಜ್ಯೂಸ್ ಹೇಗೆ ಮಾಡುವುದಂತ ನೋಡೋಣ. ನಾನಿಲ್ಲಿ 1 ಲೋಟಕ್ಕೆ 2 ಸ್ಪೂನ್ನಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ತಣ್ಣಗಿನ ನೀರನ್ನು ಹಾಕಿಕೊಳ್ಳಬೇಕು. ನಂತರ 1 ಸ್ಪೂನ್ ತೆಗೆದುಕೊಂಡು ಸಕ್ಕರೆಯನ್ನು ಚೆನ್ನಾಗಿ ಕಲಸಿಕೊಳ್ಳಬೇಕು. ನಂತರ 3 ರಿಂದ 4 ಐಸ್ ಕ್ಯೂಬನ್ನು ಹಾಕಿಕೊಳ್ಳಬೇಕು. ನಾವು ಆಗ ಪುನರ್ಪುಳಿಯನ್ನು ನೆನೆ ಹಾಕಿ ತೆಗೆದಿಟ್ಟಂತಹ ಪುನರ್ಪುಳಿ ರಸವನ್ನು ಒಂದು 5-6 ಸ್ಪೂನ್ನಷ್ಟು ಹಾಕಿಕೊಳ್ಳಬೇಕು. ನಂತರ ಬೇಕಾದಷ್ಟು ನೀರು ಹಾಕಿಕೊಳ್ಳಬೇಕು. ಹಾಗೆಯೇ ನೆನೆಸಿಟ್ಟಂತಹ ಕಾಮಕಸ್ತೂರಿಯನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೀರು ಬೇಕಾದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು. ನೀರು ಹಾಕಿದ ನಂತರ ಸಕ್ಕರೆ ಬೇಕಾದರೆ ನೋಡಿಕೊಂಡು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ಸ್ವೀಟ್ ಮಾಡಿಕೊಂಡ್ರೆ ಸಾಕು. ಈಗ ಪುನರ್ಪುಳಿ ರಸದಿಂದ ಜ್ಯೂಸ್ ರೆಡಿಯಾಗಿದೆ. ಈಗ ನಾವು ಪುನರ್ಪುಳಿಯ ಶಿರಪ್ನಿಂದ ಜ್ಯೂಸ್ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ 1 ಗ್ಲಾಸ್ನಲ್ಲಿ
3ರಿಂದ 4ರಷ್ಟು ಐಸ್ ಕ್ಯೂಬನ್ನು ಹಾಕ್ಕೊಂಡಿದ್ದೇನೆ. ಹಾಗೆಯೇ ಒಂದು 5-6 ಸ್ಪೂನ್ನಷ್ಟು ಪುನರ್ಪುಳಿ ಸಿರಪನ್ನು ಹಾಕ್ಕೊಂಡಿದ್ದೇನೆ. ಇದಕ್ಕೆ ಸಕ್ಕರೆ ಹಾಕಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ, ಯಾಕೆಂದರೆ ನಾವು ಸಿರಪ್ಪಿಗೆ ಆಲ್ರೆಡಿ ಸಕ್ಕರೆ ಹಾಕ್ಕೊಂಡಿದ್ದೇವೆ. ನಂತರ ನೀರು ಹಾಕಿಕೊಳ್ಳಬೇಕು. ಒಮ್ಮೆ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಬೇಕಾದರೆ ಸ್ವಲ್ಪ ಕಾಮಕಸ್ತೂರಿಯನ್ನು ಹಾಕಿಕೊಳ್ಳಬಹುದು. ಈಗ 2 ರೀತಿಯಾದ ಪುನರ್ಪುಳಿ ಜ್ಯೂಸ್ ರೆಡಿಯಾಗಿದೆ. ಪುನರ್ಪುಳಿ ರಸದಿಂದ ಮಾಡಿರುವಂಥದ್ದು, ಹಾಗೆ ಪುನರ್ಪುಳಿ ಸಿರಪ್ನಿಂದ ಮಾಡಿರುವಂಥದ್ದು. ಆರೋಗ್ಯಕರವಾದ ಪುನರ್ಪುಳಿ ಜ್ಯೂಸ್ ರೆಡಿಯಾಗಿದೆ. ನಾನಿಲ್ಲಿ ಒಂದು ಗ್ಲಾಸಿನ ಜಾರನ್ನು ತೆಗೆದುಕೊಂಡಿದ್ದೇನೆ. ಅದಕ್ಕೆ ನಾವು ರೆಡಿ ಮಾಡಿಟ್ಟುಕೊಂಡಿರುವಂತಹ ಪುನರ್ಪುಳಿಯ ಸಿರಪ್ಪನ್ನು ಹಾಕಿಕೊಂಡು ಫ್ರಿಜ್ಜಲ್ಲಿಟ್ಟರೆ ನಮಗೆ ಬೇಕಾದ ಹಾಗೆ ಜ್ಯೂಸ್ ಮಾಡಿಕೊಂಡು ಕುಡಿಬೋದು. ಪುನರ್ಪುಳಿಯಿಂದ ಜ್ಯೂಸ್ ಮಾತ್ರ ಅಲ್ಲದೆ ಬೇರೆ ರೀತಿಯ ಆಹಾರ ಪದಾರ್ಥಗಳನ್ನು ನಾವು ತಯಾರಿಸ್ಬೋದು. ಪುನರ್ಪುಳಿ ಚಟ್ನಿ, ಸಾರು, ಹಾಗೆಯೇ ಹುಳಿಗೆ ಬೇಕಾಗಿ ಪುನರ್ಪುಳಿಯನ್ನು ಯೂಸ್ ಮಾಡ್ತಾರೆ. ಆಹಾರಗಳಿಗೆ ನೈಸರ್ಗಿಕ ಕಲರ್ ಬರುವುದಕ್ಕಾಗಿ ಪುನರ್ಪುಳಿಯನ್ನು ಯೂಸ್ ಮಾಡ್ತಾರೆ. ಈ ರೀತಿಯಾಗಿ ಪುನರ್ಪುಳಿ ಸಿರಪನ್ನು ಗ್ಲಾಸಿನ ಜಾರಿನೊಳಗೆ ಹಾಕಿಕೊಂಡು ಟೈಟಾಗಿ ಮುಚ್ಚಳವನ್ನು ಇಟ್ಟು ಫ್ರಿಜ್ಜಲ್ಲಿ ಇಟ್ಟರೆ ನಮಗೆ ಬೇಕಾದಾಗ ಜ್ಯೂಸ್ ಮಾಡಿಕೊಂಡು ಕುಡಿಬೋದು. ಥ್ಯಾಂಕ್ ಯು.